ಪುತ್ತೂರಿನ ರೋಟರಿ ಸಂಸ್ಥೆಯು ನಗರಸಭಾ ವ್ಯಾಪ್ತಿಯಲ್ಲಿ ಸಮಗ್ರ ಘನ ತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ್ ಕಲ್ಪನೆಗೆ ಸರ್ಕಾರ ರೂಪ ನೀಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದರು. ಅವರು ಪುತ್ತೂರು ನಗರಸಭೆ ಮತ್ತು ರೋಟರಿ ಕ್ಲಬ್ ಪುತ್ತೂರು ಇದರ ಸಹಯೋಗದಲ್ಲಿ ನಗರಸಭಾ ವ್ಯಾಪ್ತಿಯ ಬನ್ನೂರು ತ್ಯಾಜ್ಯ ಸಂಸ್ಕರಣಾ ಘಟಕ ಸಮಗ್ರ ಘನ ತ್ಯಾಜ್ಯ ಸಂಸ್ಕರಣಾ ಯೋಜನೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಪುತ್ತೂರಿನ ಘನ ತ್ಯಾಜ್ಯ ಘಟಕ ಯೋಜನೆಯು ರಾಜ್ಯದಲ್ಲಿಯೇ ಮಾದರಿಯಾಗಿದೆ ಎಂದರು. ರೋಟರಿ ಸಂಸ್ಥೆ ಒಂದು ಸಮಗ್ರವಾಗಿರ್ತಕ್ಕಂಥ ಘನ ತ್ಯಾಜ್ಯ ಸಂಸ್ಕರಣಾ ಯೋಜನೆಯನ್ನು ಅನುಷ್ಠಾನಗೊಳಿಸಿದರೆ ಅದು ಪುತ್ತೂರಲ್ಲಿ ಅಂತ ಹೇಳ್ತಾ ಸಂಸ್ಥೆಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ರೀತಿಯ ಪರಿಕಲ್ಪನೆಗಳು ಇವತ್ತು ಸರ್ಕಾರವೇ ಮಾಡಬೇಕು ಅಂತ ಜನ ಯೋಚನೆ ಮಾಡ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಎಲ್ಲವನ್ನು ಸರ್ಕಾರ ಮಾಡಬೇಕು, ಸರ್ಕಾರ ಕೊಡಬೇಕು, ಸರ್ಕಾರ ಇರಬೇಕು, ಸರ್ಕಾರವೇ ಹೇಳ್ತಕ್ಕಂಥ ಕಾಲಘಟ್ಟದಲ್ಲಿ ಪ್ರಚಾರಕ್ಕೋಸ್ಕರವೇ ಸೇವೆ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ಜನಸಮುದಾಯದ ಅಭ್ಯುತ್ಥಾನವನ್ನು ಚಿಂತನೆ ಮಾಡಿಕೊಂಡು ಒಂದು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು NGO ಸಂಸ್ಥೆ, ಸೇವಾ ಸಂಸ್ಥೆ ಹೇಗೆ ಕಾರ್ಯವನ್ನು ತೊಡಗಬಹುದು ಅನ್ನೋದಕ್ಕೆ ಪುತ್ತೂರಿನ ರೋಟರಿ ಕ್ಲಬ್ ಒಂದು ಮಾದರಿಯಾಗಿದೆ. ನನಗನಿಸ ನರೇಂದ್ರ ಮೋದಿ ಅವರು ಕಂಡಿರ್ತಕ್ಕಂಥ ಕನಸು ಏನಿದೆ ಸ್ವಚ್ಛ ಭಾರತದ ಪರಿಕಲ್ಪನೆಗಳು, ಆ ಪರಿಕಲ್ಪನೆಗೆ ಒಂದು ಪ್ರೇರಣೆ ಇನ್ನಷ್ಟು ಸೇವಾ ಸಂಸ್ಥೆಗಳು ಜೋಡಿಸಬಹುದು ಅನ್ನೋದಕ್ಕೆ ಪುತ್ತೂರು ಮಾದರಿಯಾಗಿರ್ತದೆ. ದೇಶದಲ್ಲೇ ಮಾದರಿಯಾಗಿರ್ತಕ್ಕಂಥ ಕಾರ್ಯ ಪುತ್ತೂರಿನಲ್ಲಿ ನಡೀತದೆ ಹೇಳ್ತಾ ಇದಕ್ಕೆ ಶುಭವನ್ನು ಹಾರೈಸ್ತೇನೆ. ಎಲ್ಲರಲ್ಲೂ ಕ್ಷಮೆ ಯಾಚಿಸ್ತೇನೆ. ನನಗೆ ಅನಿವಾರ್ಯ. ವೇದಿಕೆಯಲ್ಲಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ, ಶಾಸಕ ಸಂಜೀವ ಮಠಂದೂರು, ರೋಟರಿ ಲೆಫ್ಟಿನೆಂಟ್ ಗವರ್ನರ್ ಸಚ್ಚಿದಾನಂದ, ಪುತ್ತೂರು ನಗರಸಭಾ ಅಧ್ಯಕ್ಷ ಕೆ ಜೀವಾಂದರ್ ಜೈನ್, ರೋಟರಿ ಕ್ಲಬ್ ಪುತ್ತೂರು ಅಧ್ಯಕ್ಷ ಕೃಷ್ಣನಾರಾಯಣ ಮುಳಿಯ ಮತ್ತಿತರರು ಉಪಸ್ಥಿತರಿದ್ದರು. ಕೆಟ್ಟ ಹೆಸರು ಆ ಪುರಸಭೆಗೆ ಬರುವುದು ಎಲ್ಲಿ ಅಂತ ಕೇಳಿದರೆ, ತ್ಯಾಜ್ಯ ನಿರ್ವಹಣೆಯಲ್ಲಿ ಎಲ್ಲಿ ತಪ್ಪಿ ಬಿದ್ದಿದ್ದಾರೋ, ಎಲ್ಲಿ ಘನತ್ಯಾಜ್ಯ ನಿರ್ವಹಣೆ ಮತ್ತಿತರ ಕಸ ವಿಲೇವಾರಿಯಲ್ಲಿ ಎಲ್ಲಿ ತೊಂದರೆ ಆಗಿದೆಯೋ ಅಲ್ಲಿ ಇಡೀ ನಗರಸಭೆ ಒಂದು ರೀತಿಯ ನರಕ ಸದೃಶ ವಾತಾವರಣದಲ್ಲಿ ನಿರ್ಮಾಣ ಆಗಿರುತ್ತಿರುವುದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ನಮ್ಮ ಸರ್ಕಾರದ ಮುಂದಿರುವಂಥ ಜಟಿಲವಾದ ಸಮಸ್ಯೆ ಏನಂತ ಹೇಳಿದರೆ, ಮೊದಲು ಗ್ರಾಮ ಪಂಚಾಯಿತಿಗಳು ಮತ್ತು ನಮ್ಮ ನಗರಾಡಳಿತ ಸಂಸ್ಥೆ, ಈ ಸಂಸ್ಥೆಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆಗಳು ಮತ್ತು ಕಸ ವಿಲೇವಾರಿ ಅಂತ ನಾವೇನು ಕರೀತೇವೆ ಅವುಗಳನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ ಪುತ್ತೂರಿನ ನಮ್ಮ ನಗರಸಭೆಯವರು ಜೀವಂದರ್ ಜೈನರು ಮತ್ತು ಮಾನ್ಯ ಶಾಸಕರಾಗಿರುವಂಥ ಸಂಜೀವ್ ಮಠಂದೂರವರು ವಿಶೇಷವಾದಂಥ ಕಾಳಜಿ ವಹಿಸಿ ರೋಟರಿಯವರ ಸಹಯೋಗದ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದರೆ ನನ್ನ ದೃಷ್ಟಿಯಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ನಗರಸಭೆ ಯಾವುದು ಅಂತೇಳಿ ಮುಖ್ಯಮಂತ್ರಿಗಳು ಕೇಳಿದರೆ ಅದು ಪುತ್ತೂರು ನಗರಸಭೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಮತ್ತು ಸಮಾಧಾನ ಇದೆ. ಅನೀಶ್ V4 ನ್ಯೂಸ್, ಪುತ್ತೂರು.